ಕಾಂಗ್ರೆಸ್ ಸರ್ಕಾರವು 2 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಹಮ್ಮಿಕೊಂಡಿರುವ ಮನೆ ಮನೆಗೆ ಗ್ಯಾರಂಟಿ ಸಂಭ್ರಮೋತ್ಸವ ಕಾರ್ಯಕ್ರಮವು ಮೂಡಬಿದ್ರೆಯಲ್ಲಿ ನಡೆಯಿತು. ಪುರಸಭಾ ಸದಸ್ಯೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯೆ ಶಕುಂತಲಾ ದೇವಾಡಿಗ ಅವರ ವಾರ್ಡ್ 9 ನಾಗರಕಟ್ಟೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆ. ಅಭಯಚಂದ್ರ ಜೈನ್ ಅವರು ಭಾಗವಹಿಸಿ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆದಿದ್ದು ಪಂಚ ಗ್ಯಾರಂಟಿಗಳ ಮೂಲಕ ಬಡ ಜನರ ಬಾಳಿಗೆ ನೆರವಾಗುತ್ತಿದೆ. ಇದನ್ನು ಸಹಿಸಲಾಗದ ವಿರೋಧ ಪಕ್ಷದವರು ಏನೇನೋ ಹೇಳುತ್ತಿದ್ದಾರೆ. ಆದರೆ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ತಮಗೆ ಸರಕಾರದಿಂದ ಸಿಗುತ್ತಿರುವ ಗ್ಯಾರಂಟಿ ಯೋಜನೆಗಳು, ಸೌಲಭ್ಯಗಳ ಬಗ್ಗೆ ನೆಮ್ಮದಿಯಿದೆ. ಮೂಡುಬಿದ್ರೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಈ ಭಾಗದ ಜನರಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತಿದೆ. ಜನರಿಗೆ ಇದರಿಂದ ಲಾಭವಾಗುತ್ತಿದೆ ಎಂದರು. ಸಿಗ್ತಾ ಇದೆ, ನಿಮಗೆ ಕರೆಂಟ್ ಫ್ರೀ, ತಿಂಗಳಿಗೆ 2,000 ರೂಪಾಯಿ ಮನೆ ಯಜಮಾನರಿಗೆ. ಈಗ ಇಲ್ಲಿ 85 ವರ್ಷ ಅಕ್ಕನಿಗೆ, ಅವರಿಗೆ ಅವರ ಹತ್ರವೇ ಬಂದು ಕೇಳಿದೆ, ಬರ್ಪುನಮ್ಮ ಅಂತ ಹೇಳಿದರು. ಆದ್ದರಿಂದ ಅದು ಕೊಡುವುದಿಲ್ಲ ಅಂತ ಹೇಳುವವರೇ ಬೇರೆ. BJPಯ ನಾಯಕರು ಶೋಭಾ ಕರಂದ್ಲಾಜೆ ಅವರ ನಾಲೆಗೆ ಅಂದರೆ 3 ಫೀಟ್ ಉದ್ದ ಇದೆ, ಅರೆಂತಾ ಇರ್ತಾರೆ, ಬಡವರಿಗೆ ಮುಟ್ಲಿಲ್ಲ ಹೋಗಲಿಲ್ಲ ಅಂತ. ಆದರೆ ನೀವೇ ಪ್ರತ್ಯಕ್ಷ ಸಾಕ್ಷಿ, ಯಾವ ರೀತಿ ಇಲ್ಲಿ ಬಡವರಿಗೆ ಅಕ್ಕಿ ಸಿಗ್ತಾಯಿದೆ, 2,000 ರೂಪಾಯಿ ಸಿಗ್ತಾಯಿದೆ, ಕರೆಂಟ್ ಫ್ರೀ ಸಿಗ್ತಾಯಿದೆ, ಬಸ್ ಗೌರ್ಮೆಂಟ್ ಬಸ್ಸಿನಲ್ಲಿ ಫ್ರೀ ಸಂಚಾರ ಇದೆ. ಈ ಹಕ್ಕು ಪತ್ರ ಕೂಡ ಸಿದ್ದರಾಮಯ್ಯನವರೇ ಕೊಟ್ಟರು. ಅಲ್ಲದೆ ಈಗ ಸೆನ್ಸಸ್ ಆಗ್ತಾಯಿದೆ, SC ST ಅವರ ಇದು ಸೆನ್ಸಸ್ ಅನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿಸ್ತಾ ಇದ್ದಾರೆ. ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ, ಸದಸ್ಯರಾದ ಶೌಕತ್ ಬೆಳುವಾಯಿ, ಶಕುಂತಲಾ ದೇವಾಡಿಗ, ಗಣೇಶ್ ಆಚಾರ್ಯ, ಹರೀಶ್ ಆಚಾರ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಕುಮಾರ್, ಮಾಜಿ ಅಧ್ಯಕ್ಷ ವೆಲೇರಿಯನ್ ಸಿಕ್ವೆರಾ, ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಾಜೇಶ್ ಕಡಲಕೆರೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅನೀಶ್ ಡಿಸೋಜಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ. Volkswagen Mangalore, Airport Road, Yeyadi, Mangalore. Volkswagen.